ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಲು ಪಡೀಲ್ನ ಖಾಸಗಿ ಆಸ್ಪತ್ರೆ ಕಾರಣವೆನ್ನಲಾಗ್ತಾ ಇರುವ ಕುರಿತಂತೆ ಮೂಲ ಪತ್ತೆಗೆ ಜಿಲ್ಲಾಡಳಿತದಿಂದ ಕ್ರಮವಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ರೋಗಿಗಳ ಅಂಕಿಅಂಶವನ್ನ ರಾಜ್ಯ ಸರ್ಕಾರವು ಕೇರಳ ಸರ್ಕಾರದಿಂದ ಪಡಿಬೇಕಾಗಿದೆ. ಆ ಬಳಿಕ ಮೂಲ ಪತ್ತೆ ತನಿಖೆ ಸಮರ್ಪಕವಾಗಲಿದೆ ಅಂತ ಸುದ್ದಿಗಾರರ ಪ್ರಶ್ನೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯರ್ ತಿಳಿಸಿದ್ದಾರೆ. ಕಾಸರಗೋಡಿನಲ್ಲಿ ಜನವರಿ 30ರಂದು ಕೊರೋನಾ ಸೋಂಕು ಪತ್ತೆಯಾಗಿದ್ದು, ಆ ಹಿನ್ನೆಲೆಯಲ್ಲಿ ಕಾಸರಗೋಡು ಸೇರಿದಂತೆ ಕೇರಳದಿಂದ ಪಡೀಲ್ನ ಖಾಸಗಿ ಆಸ್ಪತ್ರೆಯಲ್ಲಿ ಫೆಬ್ರವರಿ ತಿಂಗಳಿನಿಂದ ಚಿಕಿತ್ಸೆ ಪಡೆದವರ ಮಾಹಿತಿಯನ್ನ ಕೋರಲಾಗಿದೆ. ಫೆಬ್ರವರಿ 1ರಿಂದ ಕೇರಳದಿಂದ ಹೊರ ರೋಗಿಗಳಿಗಾಗಿ 1200ಕ್ಕೂ ಅಧಿಕ ಮಂದಿ ಹಾಗೂ ಒಳರೋಗಿಗಳಿಗಾಗಿ 177 ಮಂದಿ ಚಿಕಿತ್ಸೆ ಪಡೆದಿರುವ ಬಗ್ಗೆ ಮಾಹಿತಿ ಇದೆ. ಇವರಲ್ಲಿ ಯಾರಿಗಾದರೂ ಸೋಂಕು ದೃಢವಾಗಿದೆಯೇ ಅಥವಾ ಕ್ವಾರಂಟೈನ್ಗೊಳಪಟ್ಟಿದ್ದಾರೆಯೇ ಎಂಬ ಬಗ್ಗೆ ಮಾಹಿತಿಯನ್ನ ಕೇರಳ ಸರ್ಕಾರದಿಂದ ಕೋರುವಂತೆ ಜಿಲ್ಲಾಡಳಿತ 2 ದಿನಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ ಅಂತ ಹೇಳಿದರು. ಕೇರಳದಿಂದ ಟ್ರ್ಯಾಕ್ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಅಲ್ಲಿಯ ಸರ್ಕಾರಕ್ಕೆ ಹೋಗಬೇಕು. ಆಲ್ರೆಡಿ 2 ದಿನ ಆಯಿತು ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರ ಕಳಿಸಿದ್ದೀವಿ. ಅಲ್ಲಿಂದ ಆ ಸರ್ಕಾರಕ್ಕೆ ಕಳಿಸಿಬಿಟ್ಟು ಅಲ್ಲಿಂದ ಡಾಟಾ ತಗೊಳ್ಬೇಕು. ಕೇರಳದಿಂದ ಬಂದ ಇಲ್ಲಿಗೆ ಔಟ್ ಪೇಷೆಂಟ್ ಇನ್ಪೇಷೆಂಟ್ಸ್ ಡಾಕ್ಯುಮೆಂಟ್ ತೆಗೆದು ನಾವು ನೇರವಾಗಿ ಮತ್ತೊಂದು ಸರ್ಕಾರಕ್ಕೆ ಬರೆಯುವಾಗಿಲ್ಲ. ನಮ್ಮ ಸರ್ಕಾರಕ್ಕೆ ಬರೆದು ಅಲ್ಲಿಂದ ಅಲ್ಲಿಗೆ ಹೋಗಿಬಿಟ್ಟು ಡಾಟಾ ಕಲೆಕ್ಟ್ ಡಿಫ್ರೆಂಟ್ ಇದೆ. ಒಂದು ನಾವು ಫೆಬ್ರವರಿ 1ನೇ ತಾರೀಕಿಂದ ತಗೊಂಡಿದ್ದೀವಿ. ಅರೌಂಡ್ OPD ಆಗಿಬಿಟ್ಟು ಕೇರಳ ರಾಜ್ಯದಿಂದ 1200ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಆಮೇಲೆ ಇನ್ಪೇಷೆಂಟ್ ಆಗಿಬಿಟ್ಟು 177 ಬಂದಿದ್ದಾರೆ. ಅಲ್ಲಿ ಯಾರಿಗಾದರೂ ಆ ಬಂದ ರೋಗಿಗಳು ಪಾಸಿಟಿವ್ ಆಗಿದ್ದಾರಾ ಅಥವಾ ಅವರು ಯಾರಾದರೂ ಕ್ವಾರಂಟೈನಲ್ಲಿದ್ದಾರಾ, ಸೊ ಅದನ್ನಾಗಿ ಆ ಡಾಟಾ ಇದ್ದರೆ ವಿ ಕ್ಯಾನ್ ಲಿಂಕ್